ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆ ದೇವರ ದೇಶ ಭ್ರಷ್ಟಾಚಾರಡು ಮುರ್ಕುದುಪ್ಪನಗ ಉದಯ ಸೂರ್ಯನಂಚ ಬತದ ಭ್ರಷ್ಟಾಚಾರ ಇಜ್ಜಾಂದಿನ ಆಡಳಿತ ಕೊರ್ನಾರ್ ಅಟಲ್ ಬಿಹಾರಿ ವಾಜಪೇಯಿಯಿಂದ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರ ಛಲವಾದಿ ನಾರಾಯಣಸ್ವಾಮಿ ಪಂತೆರ ಶುಕ್ರವಾರ ಕಾಪು ಕಡಲ ಪರ್ವ ಉದಿಪನ ಮಲ್ದದ ಆರು ಪಾತಿರಿಯರು. ಭಾರತೀಯ ಜನತಾ ಪಕ್ಷದ ನೆಲೆಟ್ಟು ದುಂಬದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಯರ್ನ ಜನ್ಮ ಶತಾಬ್ದಿ ಆಚರಣೆಲೆಕ್ಕೂಡು ಮೂಜಿ ದಿನದ ಕಾಪು ಕಡಲ ಪರ್ವ ಕಾಪು ಲೈಟ್ ಹೌಸ್ ಕೈತಲು ಕಡಲ ಪರಿಟ್ಟು ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ದುಂಬಾಳ್ತೆಡ ನಡಪೊಂದಿಲ್ಲೆರ. ಶುಕ್ರವಾರ ಉದಿಪನದ ದಿನ ಬೈಯಗ್ ಪುರ್ತಕಂತನಗ ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ ಐವತ್ತಲ ಹೆಚ್ಚು ಅಂಗಡಿ ಸ್ಟಾಲ್ ಇತ್ತಿನ ಕಡಲ ಪರ್ವದ ತೆನಸು ಮೇಳ ಉದಿಪನ ಮಲ್ತೆರ. ಬಿನ್ನೆರನ್ನು ಮೆರವಣಿಗೆಡಲೆ ತೊಂದು ಬತ್ತೆರ. ಅಟಲ್ ಬಿಹಾರಿ ವಾಜಪೇಯಿಯರ್ನ ಪಟಕು ఒక ಭಾರತಾಂಬೆನ ಪಟಕು ಪುರ್ಪ ಪಾಡ್ದು ಮರ್ಯಾದಿ ಸಂದಾಯರ. ಕಾಪು ಕಡಲ ಪರ್ವ ಉದಿಪನ ಸಭಾ ಕಾರ್ಯಕ್ರಮಟು ಕಾಪು ಬಿಜೆಪಿ ಮಂಡಲದ ಗುರುಕಾರ್ಯರು ಜಿತೇಂದ್ರ ಶೆಟ್ಟಿ ಉದ್ಯಾವರ ಮಾತರೆಲ್ಲ ಎತ್ಕೊಂಡಿರ. ಶಾಸಕರು ಸುರೇಶ್ ಶೆಟ್ಟಿ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರ್ನಂಚ ಬಿನ್ನೆರೆಗ್ ಶಾಲು ಮಾಲೆ ಪಾಡ್ದು ತರೆಕ್ ಪೇಟದಿದ್ದು ಮರ್ಯಾದಿ ಮಲ್ತಿರ. ಗುರ್ಮೆ ಸುರೇಶ್ ಶೆಟ್ಟಿ ಸುರುತ ಪಾತಿರ ಪಂಡದ ಕಾರ್ಯಕರ್ತಿರ್ಬಕ ರಾಜ್ಯದ ನಾಯಕರನ್ನ ಒತ್ತಾಯ ವಿ ಸುನಿಲ್ ಕುಮಾರ್ ಸಲಹೆ ಸೂಚನೆದಂಚ ವಾಜಪೇಯಿಯರ್ನ ಜನ್ಮ ಶತಾಬ್ದಿಲೆಕ್ಕೂಡು ಈ ಕಾರ್ಯಕ್ರಮ ದೀವಂದ ಆಡಂಬರ ಶ್ರೀಮಂತಿಗೆದ ಪ್ರದರ್ಶನಾತ್ ಪಕ್ಷ ಬುಲಿವಡು ಪನ್ಪನವೇ ನೆತ ಉದ್ದೇಶ ಅಂದು ಪಂಡಿರ. ಕಾಪುದ ದುಂಬುದ ಶಾಸಕರ ಲಾಲಾಜಿ ಮೆಂಡನ್ ಗುರ್ಕಾರ್ಮಿಡ ಛಲವಾದಿ ನಾರಾಯಣಸ್ವಾಮಿ ಕಾಪು ಕಡಲ ಪರ್ವ ಉದಿಪನ ಮಲ್ತಿರ. ಛಲವಾದಿಯರಿಗೆ ಗಡ್ದಡ್ ಸಮ್ಮನದ ಮರ್ಯಾದೆ ನಡತಂಡ. ಛಲವಾದಿ ನಾರಾಯಣಸ್ವಾಮಿ ಪಾತಿರ್ದು ಕಡಲ ಬರಿಟ ಅಟಲ್ ಶತಾಬ್ದಿನ ಇಂಚಲ ಆಚರಣೆ ಮಲ್ಪಲಿಂದ ತೋಜಾದ ಕೊರ್ನ ರಾಜ್ಯದ ಮಲ್ಲ ಕಾರ್ಯಕ್ರಮ ಒಂದು ದೇಶುಡಿ ಒಂದು ವಾಜಪೇಯಿಯರ್ನ ಮಲ್ಲ ಕಾರ್ಯಕ್ರಮ ಆದಿಪ್ಪು ಕಾಂಗ್ರೆಸ್ ಆಡಲು ತೆಡಿತಂಡ ದೇಶ ಭ್ರಷ್ಟಾಚಾರಡು ಮುರುಕುದುಪ್ಪನಗ ಒಂದು ಉದಯ ಸೂರ್ಯನಂಚ ಬತ್ತದ ಭ್ರಷ್ಟಾಚಾರ ಇಜ್ಜಾಂದಿನ ಆಡಳಿತ ಮಲ್ತಿನಾರ ಅಟಲ್ ಬಿಹಾರಿ ವಾಜಪೇಯಿ ಎಂದು ಪಂಡ್ಯರ. ವಿಧಾನ ಪರಿಷತ್ ಸದಸ್ಯರ ಡಾಕ್ಟರ್ ಧನಂಜಯ ಸರ್ಜೆ ಪಾತಿಡ್ದು ಅಟಲ್ ಪಂಡ ಒಂಜಿ ಧೈರ್ಯ ಒಂಜಿ ತಪಸ್ಸು ಅಟಲ್ ಗ್ರಾಮ ಸಡಕ್ ಪನ್ಪನ ಪುದರ್ ಇತ್ತಿನ ಯೋಜನೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಂದು ಪುದರ್ ಕೊರ್ನಾರ್ ವಾಜಪೇಯಿ ಎಂದು ಪಂಡ್ಯರ. ಪಕ್ಷ ಕಟ್ಟ್ಯರ ಪುಣ್ಯತಿನ ಹಿರಿಯ ಕಾರ್ಯಕರ್ತರಿಗೆ ಸಮ್ಮನದ ಮರ್ಯಾದೆ ಮಲ್ತ್ಯರ. ಶಾಸಕರಾದುಪ್ಪನ ವಿ ಸುನಿಲ್ ಕುಮಾರ್, ಉಮಾನಾಥ ಕೋಟ್ಯ, ನೇಶಪಾಲಿ ಸುವರ್ಣ, ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು, ಕಾಪು ಸ್ಥಳೀಯ ಸಂಸ್ಥೆದ ಗುರುಕಾರ್ದಿ ಹರಿನಾಕ್ಷಿ ದೇವಾಡಿಗ, ನಾಯಕರೈನ ನವೀನ್ ಶೆಟ್ಟಿ, ಕೊಯಿಲಾಡಿ ಸುರೇಶ್ ನಾಯಕ್, ಮಟ್ಟಾರ ರತ್ನಾಕರ ಹೆಗ್ಡೆ, ಜಗದೀಶ್ ರೇಮಣಿ, ಪ್ರಕಾಶ್ ಶೆಟ್ಟಿ ಪಾದಿಬೊಟ್ಟು, ಶಿಲ್ಪಾಜಿ ಸುವರ್ಣ, ಸರಿತಾ ಶಿವಾನಂದ್ ಬಿನ್ನೆರಾದಿತ್ಯರ. ನಿತೇಶ್ ಶೆಟ್ಟಿ ಅಕ್ತಾರ್ ಕಾರ್ಯಕ್ರಮ ಸುಧಾರ್ತೆ ಕುರಿಯರು. ನನಗೆ ರಾಜ್ಯದ ಸೂಚನೆ ಬಂತು, ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯನ್ನು ಬಹಳ ದೂರಿಯಾಗಿ ಮಾಡಬೇಕು. ಈ ಕಾರ್ಯಕ್ರಮ ಕಾರ್ಯಕರ್ತರ ಕಾರ್ಯಕ್ರಮ. ನಮ್ಮ ಉದ್ದೇಶ ಅಷ್ಟೇ, ನಮ್ಮ ಶ್ರೀಮಂತಿಕೆ ಆಡಂಬರದ ಪ್ರದರ್ಶನ ವೇದಿಕೆ ಅಲ್ಲ. ಆದರೆ ಪಕ್ಷಕ್ಕೆ ಚೈತನ್ಯ ಕೊಡಬೇಕು, ಪಕ್ಷಕ್ಕೆ ಪುಷ್ಟಿ ಕೊಡಬೇಕು, ಪಕ್ಷ ಬೆಳಿಬೇಕು, ಮುಂದಿನ ಎಲ್ಲ ಸವಾಲುಗಳಿಗೆ ಈ ಒಂದು ಸಭೆ ಸಮಾರಂಭ ಅದು ಉತ್ತರ ಆಗಬೇಕೆಂತಕ್ಕಂಥ ದೃಷ್ಟಿಯಲ್ಲಿ ಯೋಜನೆ ಮಾಡಿರ್ತಕ್ಕಂಥ ಒಂದು ಪೂರ್ವ ತಯಾರಿಯ ಒಂದು ಸಭೆ ಅಂತೇಳಿ ನಾನು ಹೇಳ್ತೇನೆ. ನಮ್ಮ ರಾಷ್ಟ್ರದಲ್ಲಿಯೇ ವಿಶೇಷ ಮತ್ತು ದೊಡ್ಡ ಕಾರ್ಯಕ್ರಮ ಇದು ಇರಬಹುದಾ ಅಂತ ನನಗೆ ಪ್ರಶ್ನೆ ಬರ್ತದೆ. ದೇಶದಲ್ಲಿ ಕಾಂಗ್ರೆಸ್ನ ಆಡಳಿತದ ಕಾರಣ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದ ದೇಶದಲ್ಲಿ ಉದಯ ಸೂರ್ಯನಂತೆ ಪ್ರಜ್ವಲಿಸಿ ನಿಷ್ಕಳಂಕವಾದ ರಾಜಕಾರಣವನ್ನು ಮಾಡಿ ಭ್ರಷ್ಟಾಚಾರ ರಹಿತ ರಾಜಕಾರಣಕ್ಕೆ ಹೊಸ ರೂಪವನ್ನು ಕೊಟ್ಟ ಒಬ್ಬ ವ್ಯಕ್ತಿಯನ್ನು ನಾವು ಕಾಣೋದಾದರೆ ಆ ಕಾಲದಲ್ಲಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತ್ರ. ಅಟಲ್ ಜಿ ಅಂದರೆ ನಮಗೆ ಅನನ್ಯ ಅಂತ ಹೇಳಿ, ಅಟಲ್ ಜಿ ಅಂದರೆ ಅಮೋಘ ಅಂತ ಹೇಳಿ, ಅಟಲ್ ಜಿ ಅಂದರೆ ಒಂದು ತೇಜಸ್ಸು ಅಂತ ಹೇಳಿ, ಅಟಲ್ ಜಿ ಅಂದರೆ ಒಂದು ಧೈರ್ಯ ಅಂತ ಹೇಳಿ, ಅಟಲ್ ಜಿ ಅಂದರೆ ಒಂದು ಛಲ ಅಂತ ಹೇಳಿ, ಅಟಲ್ ಜಿ ಅಂದರೆ ಒಂದು ತಪಸ್ಸು ಅಂತ ಹೇಳಿ. ಅಟಲ್ ಜಿ ಅವರು ನಮಗೆ ಪ್ರೇರಣೆ, ನಮ್ಮ ಎಲ್ಲ ಕಾರ್ಯಕರ್ತರ ಸ್ಫೂರ್ತಿ. ಒಡಿಪು ಜಿಲ್ಲೆ ಹೆಜಮಾಡಿದ ಬ್ರಹ್ಮ ಬೈದರ್ಕಳ ಗರೋಡಿದ ನೇಮದಪ್ಪಗ ಪ್ರಾಯದ ಪೊಂಜುವರ್ತಿನ ಬಂಗಾರದ ಕಂಟಿ ಕಂಡಿದಿನ ಕೇಸಡು ಮೂವೇರು ಆರೋಪಿಲಾಯಿನ ಪೊಂಜೋಲೆನ ಪಡುಬೇತರ ಪೊಲೀಸರು ಪತ್ತದೇರ. ಒಡಿಪು ಜಿಲ್ಲೆ ಹೆಜಮಾಡಿದ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿ ಜಾತ್ರೆದ ಪೊರ್ತುಡು ಪ್ರಾಯದ ಪೊಂಜೋನ ಬಂಗಾರದ ಕಂಟಿ ಕಂಡಿದಿನ ಮೂವೇರು ಆರೋಪಿಲೇನ ಪಡುಬೇತರ ಪೊಲೀಸರು ಪತ್ತದೇರ.
ತಮಿಳುನಾಡು ರಾಜ್ಯದ ಕೃಷ್ಣಗಿರಿ ಮಾರಿಯಮ್ಮ ಬೀದಿದ ಶೀತಲ್ ಕಾಳಿಯಮ್ಮ ಬೊಕ್ಕ ಮಾರಿ ಬಂಧನಾಯಿನ ಆರೋಪಿಲಾದುಲ್ಲೆರ ಹೆಜ ಮಾಡಿದ 78 ವರ್ಷ ಪ್ರಾಯದ ಕಮಲಾ ಪನ್ಪನಾರ ಡಿಸೆಂಬರ್ 24 ಇಲ್ಲಲ್ದ ಕೈತಲ್ದ ಗರಡಿನಿ ಮಗು ಪೋದಿತ್ಯರ ದೈವಲಿಗೆ ಕೈ ಮುಗಿದು ಬತ್ತಿನಾರೆನ ಪೊಲಬುದಾರೆ ಆದಿತ್ಯನ ಶಾರದಾ ಪೂಜಾರಿ ಪನ್ಪನಾರ ಕಮಲಕ್ಕನ ಕಂಟೆಳ್ದು ಬಂಗಾರದ ಕಂಟಿ ಇಜ್ಜಾನಿನ ಬಗೆಟ್ ಈಚಾರ ತೆರಿಪಾದಿರ ಡಿಸೆಂಬರ್ 25 ಬೈಯಗ ಗರಡಿದ ಆಡಳಿತ ಮಂಡಲದಕ್ಲು ಸಿಸಿ ಕ್ಯಾಮರಾ ಪಿಂದೊನ್ನಗ ಮೂವೇರು ಪುಂಜೋನಕ್ಲು ಕಮಲಕ್ಕಗ ಸಾಯ ಮಲ್ಪನ ಕಾರಣಡು ಅರಿಗ ಗೊತ್ತಾವಂದಿನಂಚ ಕಂಟೆಳ್ಳಿತ್ತಿನ ಮೂಜಿಪವಂದ ಬಂಗಾರದ ಕಂಟಿನ ಕಂಡಿದಿನ ತೂಚಿದು ಬೈದಂಡ ಈ ಬಗೆಟ್ ಪಡುಬೆದ್ರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತೆರ ತನಿಖೆ ನಡಪಾಯಿನ ಪೊಲೀಸರು ಮೂವೇರು ಪುಂಜೋಲೆನ ಪುತ್ತೂರುಡು ಪತ್ತದೆರ ಅಕ್ಲಿನ ಒಡಿಪು ಕೋರ್ಟ್ಗೆ ಹಾಜರು ಮಲ್ತಿನ ಪೊಲೀಸರು ಹೆಚ್ಚಿಗೆ ತನಿಖೆಗಾದ ಪೊಲೀಸ್ ಕಸ್ಟಡಿಗೆ ದತ್ತೊಂದರಂದು ತೆರೆದು ಬೈದಂಡ ಗೀತಾಚಾರ್ಯನ ಗೀತದ ಸಂದೇಶ ಲೋಕದೊರ್ಮೆಗೆ ಪದಡ್ದಂಡ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಂಚ ಪಂತೆರ ಒಡಿಪು ಶ್ರೀಕೃಷ್ಣ ಮಠದ ಕೃಷ್ಣದೇವರಿಗೆ ಪರ್ಯಾಯ ಪುತ್ತಿಗೆ ಮಠದ ಬಂಗಾರದ ರಥ ಸಮರ್ಪಣೆ ಮಲ್ತದಾರು ಆಶೀರ್ವಚನ ಕೊರಿಯರ ಒಡಿಪು ಪರ್ಯಾಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ ಅರೆನ ಸನ್ಯಾಸ ಬದುಕದ 5ನೇ ವರ್ಷಾಚರಣೆದಲ್ಲಿ ಕೊಡು ಶ್ರೀಕೃಷ್ಣ ದೇವರಿಗೆ ಪಾರ್ಥಸಾರಥಿ ಬಂಗಾರದ ರಥ ಮಲ್ಪಾದಿತ್ತದ ಐತ ಸಮರ್ಪಣೆದ ಕಾರ್ಯಕ್ರಮ ಶುಕ್ರವಾರ ನಡೆತಂಡ ಜೋಟು ಕಟ್ಟೆಡ್ದು ಒಡಿಪುದ ಮಠ ಮುಟ್ಟ ಗಡ್ದಿಡ ಶೋಭಾಯಾತ್ರೆ ನಡಪಾಯರ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಶೋಭಾಯಾತ್ರೆ ಉದಿಪನ ಮಲ್ತಿರ ಈರುವೇರು ಸ್ವಾಮೀಜಿ ಇರ್ಬೇಕ ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಸ್ವಾಮೀಜಿ ಶ್ರೀ ಶುಶೀಂದ್ರ ತೀರ್ಥ ಶ್ರೀಪಾದಿರ ತೀರ್ಥ ಒಟ್ಟುಗು ಒಡಿಪು ರಥ ಬೀದಿಗೆ ಬರ್ತಿರ ರಥ ಬೀದಿಡ ಭಕ್ತಿರ ತೇರನ್ನು ಭಾರಿ ಸಂಭ್ರಮಡು ಎತ್ಕೊಂಡ್ಯಾರ ಶ್ರೀಕೃಷ್ಣ ಮಠದ ಅಂಗನೋಡು ಮಂತ್ರಾಲಯ ಸ್ವಾಮೀಜಿ ಹಿಡ್ದು ಪಾರ್ಥಸಾರಥಿ ಸುವರ್ಣ ರಥ ಸಮರ್ಪಣೆ ಮಲ್ಪಾದ ನಡತಿನ ಕಾರ್ಯಕ್ರಮಟ್ಟು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿರ ಆಶೀರ್ವಚನ ಕೊಡ್ದು ಸನ್ಯಾಸ ಜೀವನದ ಸುವರ್ಣ ಮಹೋತ್ಸವ ನಿಂಪುಗಾದ ಆರಾಧ್ಯ ದೇವರಿಗೆ ಗೋಲ್ಡನ್ ಜುಬ್ಲಿ ಗಿಫ್ಟ್ ಕೊಡ್ತಾ ಅಂದ್ಪಣ್ಣಿನ ಸ್ವಾಮೀಜಿ ಪರ್ಯಾಯಲ್ಲಿ ಕೂಡ 2 ವರ್ಷದ ಪಂಚ ಯೋಜನೆ ಪ್ರಣಾಳಿಕೆ ಘೋಷಣೆ ಮಲ್ತದಿದ್ದದ 4 ಯೋಜನೆ ಮುಗಿತನಂದು ಪಂಡ್ಯರ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಶ್ರೀಕೃಷ್ಣನ ಅನುಗ್ರಹ ಹೊಡೆದು ಲೋಕದ ಮಾತಾಡಲ ಕರ್ತವ್ಯಜ್ಞನ ಜಾಗೃತಿ ಆವಡ ಲೋಕದೊರ್ಮೆಡ ಗೀತಾಚಾರ್ಯನ ಗೀತದ ಸಂದೇಶ ನೆನಲಾತ್ ಪದರಡಂದು ಪಂಡ್ಯರ ದುಂಬುದ ನ್ಯಾಯಾಧೀಶರು ಗುರುರಾಜ ವಿದ್ವಾಂಸರ ಹರಿದಾಸ ಭಟ್ ಶಾಸಕರ ಯಶಪಾಲಿ ಸುವರ್ಣ ದುಂಬುದ ಮಂತ್ರಿ ಪ್ರಮೋದ್ ಮಧ್ವರಾಜ್ ಗೋ ಮಧುಸೂದನ ಮೈಸೂರು ಜಯಕರ ಶೆಟ್ಟಿ ಇಂದ್ರಾಳಿ ಸೂರ್ಯನಾರಾಯಣ ಉಪಾಧ್ಯಾಯ ಆನೆಗುಡ್ಡೆ ಕಟೀಲ ಹರಿನಾರಾಯಣ ಅಸ್ರಣ್ಣ ರಾಜೇಶ್ ಶೆಟ್ಟಿ ತೇಳ್ದ ಸೇವಕರ್ನ ಅಮೇರಿಕದ ರಾಮಪ್ರಿಯ ಪದ್ಮಜ ಕಂಡನಿ ಬಿಡದಿ ಪಾದಿಬಿಟ್ಟು ಸುಬ್ರಹ್ಮಣ್ಯ ಆಚಾರ್ಯ ರಾಘವೇಂದ್ರನ್ ಗಂಜಿಪ ರಘುಪತಿ ಭಟ್ ಮಠದ ದಿವಾನೆರ ನಾಗರಾಜ ಆಚಾರ್ಯ ಅಂತಾರಾಷ್ಟ್ರೀಯ ಕಾರ್ಯಂತರ ಪ್ರಸನ್ನ ಆಚಾರ್ಯ ಸ್ವಾಮೀಜಿಯರ ಮುಟ್ಟದ ಕಾರ್ಯಂತರ ರತೀಶ್ ತಂತ್ರೆ ರಮೇಶ್ ಭಟ್ ಕಾರ್ಯಕ್ರಮಟ್ಟು ಪಾಲ್ದಿತ್ತುಂಡಿರ ಮಠದ ವಿದ್ವಾಂಸರ ಡಾಕ್ಟರ್ ಬಿ ಗೋಪಾಲಾಚಾರ್ಯ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು ಸುಂದರ ಉಡುಪಿಯಾಗಬೇಕು ಎಂಬಂತಹ ದೃಷ್ಟಿಯಲ್ಲಿ ನಮ್ಮ ಪರ್ಯಾಯದ 2 ವರ್ಷಗಳಲ್ಲಿ ನಾವು ಯಾವಚ್ಛಕ್ತಿ ಕೃಷ್ಣನ ಈ ಒಂದು ಸೇವೆಯನ್ನು ಮಾಡಿದ್ದು ಹೀಗೆ ಕೃಷ್ಣ ಈ 4ನೇ ಪರ್ಯಾಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಆಗಿದಂತಹ ಎಲ್ಲ ಯೋಜನೆಗಳನ್ನು ಕೂಡ ಅದನ್ನು ಪೂರ್ಣಗೊಳಿಸಿದ್ದು ಇದೀಗ ಅಂತಿಮ ಯೋಜನೆಯಾದಂತಹ ಪಾರ್ಥಸಾರಥಿ ಸುವರ್ಣ ರಥವನ್ನು ಅವನು ಸ್ವೀಕಾರ ಮಾಡ್ತಾ ಇರೋದು ಇದೆಲ್ಲ ಭಕ್ತರ ಭಕ್ತಿಯ ಒಂದು ಸಾಕ್ಷಾತ್ಕಾರ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಕನಕ ಅಂತಂದರೆ ಚಿನ್ನ ಅಂತಹ ಚಿನ್ನ ಉಳ್ಳವರು ಯಾರು ಅವರಿಗೆ ಪ್ರಿಯ, ಯಾರಿಗೆ ಪ್ರಿಯನೋ ಯಸ್ಯಾನುಗ್ರಹ ಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಕೃಷ್ಣ ನೆನೆಸಿದ್ದಾನೆ ಅವರಿಂದ ತಾನು ಸ್ವೀಕಾರ ಮಾಡಿ ಅದನ್ನು ಅನಂತ ಬಡಿ ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ಸಂಕಲ್ಪ ಮಾಡಿದ್ದಾನೆ. ಹೀಗೆ ವಿವಿಧ ಭಕ್ತರಿಂದ ಈ ಒಂದು ಮಹತ್ತರ ಕಾರ್ಯವನ್ನು ಶ್ರೀಕೃಷ್ಣ ಸ್ವೀಕಾರ ಮಾಡಿದ್ದಾನೆ. ತಾನು ಬುಲೆಯರೆ ಕಾರಣ ಇನ್ನ ಕೆನರಾ ಸಂಸ್ಥೆದ ರಣತೀರ್ಥರೆ ಸಾಧ್ಯ ಇಜ್ಜಿಂದ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಡಾಕ್ಟರ್ ಗಣೇಶ್ ನಾಯಕ್ ಪಂತೆರ ಕುಡ್ಲಡ್ ನಡತಿನ ಕೆನರಾ ಸಮೂಹ ಬರವು ಸಂಸ್ಥೆದ ಕುಟುಂಬದಿನ ಬೊಕ್ಕ ದುಂಬು ಬರವು ಕಲ್ತಿನಕ್ಲನ ಜಾಗತಿಕ ಸಮ್ಮೇಳನ 2025 ಕಾರ್ಯಕ್ರಮಟ್ಟು 6 ಪಾತಿರಿಯರ ಕುಡ್ಲದ ಕೆನರಾ ಸಮೂಹ ಬರವು ಸಂಸ್ಥೆದ ಫ್ಯಾಮಿಲಿ ಡೇ ಬೊಕ್ಕ ದುಂಬು ಬರವು ಕಲ್ತಿನಕ್ಲನ ಜಾಗತಿಕ ಸಮ್ಮೇಳನ 2025 ಲೇಸು ಕುಡ್ಲ ಕುಡಿಯಲ ಬೈಲ್ದ ಕೆನರಾ ಪ್ರೌಢಶಾಲೆದ ಮೈದಾನ ನಡತಂಡ ಕೆನರಾ ಪದವಿ ಪೂರ್ವ ಕಾಲೇಜದ ಡೀನ್ ಗೋಪಾಲಕೃಷ್ಣ ಶೆಟ್ಟಿ ಮಾತ್ರ ಎತ್ಕೊಂಡರ
ಕಾರ್ಡಿಯೋ ಥೊರಾಸಿಕ್ ಸರ್ಜನ್ ಡಾಕ್ಟರ್ ಗಣೇಶ್ ನಾಯ್ಕ್ ಮಲ್ಲಪಿನರಾದಿತ್ತದ ಐಡಿಯಲ್ ಐಸ್ ಕ್ರೀಮ್ ಸಂಸ್ಥೆದ ವ್ಯವಸ್ಥಾಪಕ ನಿರ್ದೇಶಕರ ಮುಕುಂದ ಕಾಮತ್ ಇಂಚ ಬಿನ್ನೆರ್ನ ಒಟ್ಟು ಸಿರಿಗೆಡ ಲೇಸ್ ಉದಿಪನಾಂಡ ಡಾಕ್ಟರ್ ಗಣೇಶ್ ನಾಯ್ಕ್ ಪಾತಿಡ್ದೆ ನನ್ನ ಬುಲೆಪಾಯಿನ ಕೆನರಾ ಸಂಸ್ಥೆದ ರಣತೀರ್ಪೆರೆ ಸಾತಿ ಇಜ್ಜಿ ಕೆನರಾ ಸಂಸ್ಥೆಡ್ ಕಲ್ತದು ಪೋಯಿನ ಬೇತೆ ಬೇತೆ ನಮೂನೆದ ಬಿಡ್ಸೆರೆನ ಕುಡೋರ ಸಂಸ್ಥೆಗೆ ಬರ್ಪಾವನ ಎಡ್ಡೆ ವೇದಿಕೆ ಈ ಕಾರ್ಯಕ್ರಮ ಒಂದು ಪಂಡ್ಯರ ಮುಕುಂದ ಕಾಮತ್ ಪಾತಿಡ್ದು ಕೆನರಾ ಸಂಸ್ಥೆ ಸಂಸ್ಕಾರದ ಬರವು ಕೊರೊಂದು ಜೋಕ್ಲೆನ ಭವಿಷ್ಯನು ಗಟ್ಟಿ ಮಲ್ತೊಂದುಂಡೊಂದು ಪಂಡ್ಯರ ಕೆನರಾ ಆಡಳಿತ ಮಂಡಲದ ಮರ್ಯಾಧಿಕಾರಿ ಎಂದರ ರಂಗನಾಥ ಭಟ್ ಪಾತಿಡ್ದು ಎಂಕ್ಲೆನ ಸಂಸ್ಥೆಡ ಬರವ ಕಲ್ತದ ಲೋಕದ ಮೂಲೆ ಮೂಲೆಡು ಉಪ್ಪುನಕ್ಲಿನ ಬೊಕ್ಕರ ಈ ಸಂಸ್ಥೆದ ಒಟ್ಟಿಗೂ ಜೋಡ್ಸವನ ಕಾರ್ಯಕ್ರಮ ಒಂದು ಆದುಂಡು ಗುರು ಹಿರಿಯರ್ನ ತೂದು ದುಂಬುದಿನ ಕಾಯ್ಡೆಯರೆ ಒಂದು ಎಡ್ಡೆ ಅವಕಾಶ ಅಂದು ಪಂಡ್ಯರ ಉದ್ಯಮಿ ಪಂಚಮಲ್ ಗೋಪಾಲಕೃಷ್ಣ ಶಿಣೈ ಬಿನ್ನರಾದಿತ್ಯರ ಕೆನರಾ ಆಡಳಿತ ಮಂಡಳಿ ಒತ್ತುಗುರು ಕಾರ್ಯರ ಸುರೇಶ್ ಕಾಮತ್ ಪಣವದ ಗುರು ಕಾರ್ಯರ ವಾಮನ ಕಾಮತ್ ಆಡಳಿತ ಮಂಡಳಿ ಸದಸ್ಯರು ವಿಕ್ರಮ್ ಪೈ ಅಶ್ವಿನಿ ಕಾಮತ್ ಲೇಸ್ಟಿತ್ಯರ ಸಂಸ್ಥೆದ PRO ಉಜ್ವಲ್ ಮಲ್ಯ ಸೊಲ್ಮೆ ಸಂದಾಯರ ಅರೆಹೊಳೆ ಪ್ರತಿಷ್ಠಾನದ ನಿಲೇಟ್ ಮಂದಾರ್ತಿ ಮಾದೇವಿ ನೃತ್ಯ ರೂಪಕ ಮೂರ್ದು ಬತ್ತಂಡ. To be successful in life is not that easy today. When I say success, I'm not thinking about Ambanis and Adanis. One can be successful in life in many ways without enormous wealth. The formula for success, in my opinion, is simple but difficult. I'm proud to say that 4 generations of my family have studied in Canara institutions. For more than 100 years, my grandfather, my father, myself, and my 2 children. And today, what I am, I give big credit to Canara College and Canara Institution, because definitely I'll give big credit to Canara Institution for my success. Today, we have got a family of entire family exceeding more than 700 teachers. And like those teachers, the committed teachers of the quality of the teachers has not changed. That is why I am always saying that the Canara Group is fortunate to have a set of teachers whose commitment and their only aim and goal is to have students who excel in life. ಕುಡ್ಲ ಶಕ್ತಿನಗರದ ರಮಾಶಕ್ತಿ ಮಿಷನ್ ಲೋಕದ ಏಳಿಗೆಗಾದ ಶ್ರೀ ಸಹಸ್ರ ಚಂಡಿಕಾಯಾಗ ಅಟ್ಟಣೆ ಮಾಲ್ತದಿದ್ದದ ಆಲೆಕ್ಕೊಡ್ ಶುಕ್ರಾರ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ ನಡೆತಂಡ. ಕುಡ್ಲ ಶಕ್ತಿನಗರದ ರಮಾಶಕ್ತಿ ಮಿಷನ್ ಲೋಕದ ಏಳಿಗೆಗಾದ ಡಿಸೆಂಬರ್ 29 ಶ್ರೀ ಸಹಸ್ರ ಚಂಡಿಕಾಯಾಗ ಅಟ್ಟಣೆ ಮಾಲ್ತದಿತ್ತರ ಆಲೆಕ್ಕೊಡು ನಿಚ್ಚಲ ಧಾರ್ಮಿಕ ಕಾರ್ಯಲು ಬೇತೆ ಬೇತೆ ಹೋಮ ನಡೆತೊಂದಿತ್ತದ ಶುಕ್ರಾರ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಟ್ಟಣೆ ಮಾಲ್ತದಿತ್ತರ ಕಾಂಡೆ ಗೋಪೂಜೆ ಗುರು ಪ್ರಾರ್ಥನೆ ಚಂಡಿ ಪುನಶ್ಚರಣೆ ನವಾವರಣ ಪೂಜೆ ಮಾಲ್ತದ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ ನಡೆತಂಡ ಪ್ರಧಾನ ಪುರೋಹಿತರ ಲಕ್ಷ್ಮೀನಾರಾಯಣ ಸೋಮಯಜ್ಜಿ ಪೌರಾಹಿತ್ಯಡು ನೂದುರ್ದಲ ಹೆಚ್ಚು ಜನ ಪುರೋಹಿತರಿದ್ದದ ವೈದಿಕ ವಿಧಿ ವಿಧಾನಲೆ ನಡಪಾಯಿರ ಮಧ್ಯಾಹ್ನ ಮಹಾಮಂಗಳಾರತಿ ಸುವಾಸಿನಿ ಕುಮಾರಿ ಪೂಜೆ ಸೇವೆ ಬಯ್ಯಗ ನವಾಕ್ಷರಿ ಮಂತ್ರ ಜಪ ಲಲಿತ ಸಹಸ್ರನಾಮ ಪಾರಾಯಣ ಅಷ್ಟಾವಧಾನ ಸೇವೆ ಭಜನಾ ಸಂಕೀರ್ತನೆ ನಡೆತಂಡ ರಮಾಶಕ್ತಿ ಮಿಷನ್ ಗುರುಕಾರ್ಯರು ಉದಯ ಡಿ ಭಟ್ಕಳ ಕಾರ್ಯಂತರ ಸುಧಾ ಪ್ರಸಾದ್ ಶ್ರೀ ಸಹಸ್ರ ಚಂಡಿಕಾ ಯಾಗ ಸಮಿತಿ ಗುರುಕಾರ್ದೆ ಡಾಕ್ಟರ್ ಪೂರ್ಣಿಮಾ ಬಾಳಿಗ ಯಾಗಬು ಆಡಳಿತ ಸಮಿತಿದ ಸದಸ್ಯರು ಊರುದ ಸುತ್ತಮುತ್ತದ ಭಕ್ತರು ಪಾಲ್ಗೊಂಡರ ಶನಿವಾರ ಮಹಾಮೃತ್ಯುಂಜಯ ಹೋಮ ನಡೆತೊಂದಿತ್ತದ ಐತಾರ ಧನ್ವಂತರಿ ಹೋಮ ನಡಪರೆ ಉಂಡು ಡಿಸೆಂಬರ್ 29 ಸೋಮವಾರ ಕಾಂಡ 7 ಗಂಟೆಗೆ ಧಾರ್ಮಿಕ ವಿಧಿ ವಿಧಾನಲೆನ್ ಕರಿತದ 100 ಜನ ಪುರೋಹಿತರಿಡ್ದು ಯಾಗದ 10 ಕುಂಡಲಿಡ ಶ್ರೀ ಸಹಸ್ರ ಚಂಡಿಕಾ ಯಾಗ ಶುರುವಾಪಂಡು 11 ಗಂಟೆಗೆ ಶೃಂಗೇರಿ ಶ್ರೀ ಶಾರದಾ ಪೀಠಾಧಿಪತಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿ ಎತ್ತದ ಯಾಗದ ಪೂರ್ಣಾಹುತಿ ನಡಪರೆ ಉಂಡು.
ಕುಡ್ಲದ ಉರುವಾಂ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ಶುಕ್ರವಾರ ನಡೆತಿನ ಶ್ರೀ ಮಾರಿಯಮ್ಮ ನವಾಕ್ಷರಿ ಮಹಾಮಂತ್ರಯಾಗದಲ್ಲಿ ಕೊಡು ಬಯ್ಯಗ ಶ್ರೀದೇವಿಗ ಮಹಾರಂಗ ಪೂಜೆ ಶ್ರೀದೇವಿ ದರ್ಶನ ಸೇವೆ ದೀಪೋತ್ಸವ ಬಂಡಿತೇರು ನಡಪಾಯರ ಕುಡ್ಲದ ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ಲೋಕ ಕಲ್ಯಾಣಗಾದ ಸಾನ್ನಿಧ್ಯ ಶಕ್ತಿದ ಅಭಿವೃದ್ಧಿಗಾದ ಬೊಕ ಭಕ್ತರಿನ ಇಷ್ಟಾರ್ಥ ಸಿದ್ಧಿಗಾದ ಶುಕ್ರವಾರ 12 ಸಹಸ್ರ ಸಂಖ್ಯಾಕ ಶ್ರೀ ಮಾರಿಯಮ್ಮ ನವಾಕ್ಷರಿ ಮಹಾಯಂತ್ರಯಾಗ ನಡಪಾದಿತ್ತದ ಬೈರ್ದ ರಾತ್ರಿ ಮಠದ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ನಡೆತಂಡ ಪೊರ್ತು ಕಂತಿನೆಡ್ ಬೊಕ ಶ್ರೀ ಮಾರಿಯಮ್ಮ ದೇವಿಗೆ ಮಹಾರಂಗ ಪೂಜೆ ನಡಪಾದ ದೇವಿ ದರ್ಶನ ನಡೆತಂಡ ದೀಪೋತ್ಸವ ಬೊಕ ಬಂಡಿತೇಡ್ದ ಉಚ್ಚಯ ಕರಿತದ ಭಕ್ತರಿಗೆ ಮಹಾಪ್ರಸಾದ ಪಟ್ಟಿಯರ ಊರು ಪರ ಊರ್ಲಿನ ಭಾರಿ ಜನ ಭಕ್ತರು ಕುಡ್ಲ ಈಳುಪಟ್ನ ಮಗುವೀರ ಸಂಯುಕ್ತ ಸಭಾದಕ್ಲು ದೇವಸ್ಥಾನದ ಆಡಳಿತ ಸಮಿತಿದಕ್ಲು ಮಾತ ಈ ಪೊರ್ತೊಡಿತದ ದೇವಿರನ ಇಂಬು ನಟ್ಕೊಂಡರ ಯಾಗ ಸಮಿತಿದ ಮರ್ಯಾದೆ ಸಲಹೆಗಾರರ ಡಾಕ್ಟರ್ ಜಿ ಶಂಕರ್ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಗುರುಕಾರ್ಯರ ಜಯಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ ಮಾರ್ಗದರ್ಶನೋಡು ಮಾತಾ ಕಾರ್ಯಕ್ರಮ ನಡೆತಂಡ ಕುಡ್ಲ ಏಳು ಪಟ್ನ ಮೊಗವೀರ ಸಂಯುಕ್ತ ಸಭಾದ ಗುರುಕಾರ್ಯರ ಲೋಕೇಶ್ ಸುವರ್ಣ ಕುದ್ರೋಳಿ ಪ್ರಧಾನ ಕಾರ್ಯಂತರ ಜಗದೀಶ್ ಬಂಗ್ಯಾರ ದೇವಸ್ಥಾನದ ಆಡಳಿತ ಮುಕ್ತೇಸರರ ಲಕ್ಷ್ಮಣ ಅಮೀನ್ ಕೋಡಿಕಲ್ ಯಾಗ ಸಮಿತಿ ಸಂಚಾಲಕರ ಗೌತಮ ಸಾಲಿಯಾನ್ ಕೋಡಿಕಲ್ ಮಾಧವ ಪುತ್ರನ್ ಯಾದವ ಸುವರ್ಣ ಮೋಹನ್ ಕುಮಾರ್ ಕುದ್ರೋಳಿ ಯಶವಂತ ಪಿ ಮೆಂಡನ್ ಬೋಳೂರು ರಂಜನ್ ಕಾಂಚನ್ ಬೋಳೂರು ವಾಸ್ತವ ಸಾಲಿಯನ್ ಸುರೇಶ್ ಕುಂದರ್ ಅಮರ್ನಾಥ್ ಸುವರ್ಣ ಪಾಲ್ಗೊಂಡರ ಮಾತಾ ಸಮಾಜದ ಮೂಲ ಸಂಸ್ಕೃತಿಗೆ ಸೇಸ ಒತ್ತುಕೊರಡು ಮೊಗವೀರರ ಕಡಲನ ನಂಬುದಿನ ಸಾಸದಕ್ಲಂದು ಬೆದ್ರದ ಡಾಕ್ಟರ್ ಮೋಹನ ಆಳ್ವ ಪದ್ಯರ ಉಳ್ಳಾಲ ಮೊಗವೀರಪಟ್ನ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲದ 40ನೇ ವರ್ಷದ ಆಚರಣೆ ಮುಗಿತಲಲೇಸನ ಕುಡ್ಲಡ್ ಉದಿಪನ ಮತದ 6 ಪಾತಿರಿಯರು ಉಳ್ಳಾಲ ಮೊಗವೀರಪಟ್ಟಣದ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲದ 40ನೇ ವರ್ಷಾಚರಣೆದ ಮುಗಿತಲಲೇಸು ಗುರುವಾರ ಕುಡ್ಲದ ಕುದ್ಮುಲ್ ರಂಗರಾವ್ ಟೌನ್ ಹಾಲ್ ನಡೆತಂಡೆ ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯ ಡಾಕ್ಟರ್ ಮೋಹನ ಆಳ್ವ ಮಲ್ಲಬಿನ್ನೆರಾದ ಕಾರ್ಯಕ್ರಮ ಉದಿಪನ ಮಲ್ತೇರು ಮೋಹನ ಆಳ್ವೀರ್ ಪಾತಿರ್ದು ಮಾತ ಸಮಾಜದಕ್ಲು ತನ್ಕುಳಿನ ಮೂಲ ಕಸುಬು ಭಾಷೆ ಮೂಲ ಸಂಸ್ಕೃತಿಗೆ ವಿಶೇಷ ಒತ್ತು ಕೊರಡು ಐತೆ ಒಟ್ಟುಗೂ ಬರವು ವೃತ್ತಿಪರ ಬರವುದ ಬಗೆಟ್ಲ ವಿಶೇಷ ಕಾಳಜಿತ ನೋಡು ಮೊಗವೀರರು ಕಡಲನ್ನು ನಂಬುದಿನ ಸಾಸದಕ್ಲಿಂದ ಪಂಡಿನಾರು ಮಾರುತಿ ಜನಸೇವಾ ಸಂಘ ಯುವಕ ಮಂಡಲ ಕೋಟಿಗಟ್ಟಲೆ ಖರ್ಚು ಮಂತದು ಮಾದರಿ ಕಾರ್ಯಕ್ರಮ ನಡಪಾವೊಂದು ಪಂಡೇರು. ಈ ಒಂದು ಮಾರುತಿ ಜನಸೇವಾ ಸಂಘವನ್ನು ಕಟ್ಟಿದ್ದು ಆಮೇಲೆ ನೀವು ಅದನ್ನು ಮುನ್ನಡೆಸಿಕೊಂಡು ಹೋದದ್ದನ್ನೆಲ್ಲ ನಾನು ತಿಳಿದುಕೊಂಡಾಗ ಭಾಳ ಸಂತೋಷಪಟ್ಟಿದ್ದೆ. ಅಂದರೆ ಎಲ್ಲ ಸಮುದಾಯದವರಿಗಿರುವಂಥ ಸವಾಲು ಒಂದು ಅವರ ಮೂಲವಾದಂಥ ಕಸುಬು, ಅವರ ಭಾಷೆ, ಅವರ ಜೀವನ ಪದ್ಧತಿ, ಇದು ಬಹಳ ಮೂಲವಾಗಿ ಇರುವಂಥದ್ದು. ಆಮೇಲೆ ಕಾಲವನ್ನು ಬದಲಾವಣೆ ಆಗ್ತಾ ಹೋಗುವಾಗ ನಾವೆಲ್ಲರೂ ಬಹಳ ಮುಖ್ಯವಾಗಿ ವಿದ್ಯೆಗೆ ಗಮನವನ್ನು ಕೊಡಬೇಕು. ಒಡಿಪುದ ಶಾಸಕರು ಯಶಪಾಲಿ ಎ ಸುವರ್ಣ ಪಾತಿರ್ದು ಸರ್ಕಾರ ಮಲ್ಪನ ಕೆಲಸನು ಮಾರುತಿ ಸಂಘದ ಮಲ್ತೊಂದುಲ್ಲೇರು ಪ್ರತಿಯೊಂದು ಕ್ಷಣಲ ಸಮಾಜದ ಎಡ್ಡೆ ಪುಗಾದ ಪುಣ್ಯವನ ಸಂಘದ ಕಾರ್ಯ ಪುಗರುಣ ಒಂದು ಪಂಡೇರು. ಬೆಳಗಿನ ಜಾವ ತನ್ನ ಕಾರ್ಯವನ್ನು ಮುಗಿಸಿ ಗಳಿಸಿದ ಲಾಭದ ಒಂದು ಅಂಶವನ್ನು ಇವತ್ತು ಸಮಾಜದ ಕಣ್ಣೀರೊರೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಖಂಡಿತವಾಗಿ ಇವತ್ತು ನಿಮ್ಮ ಕಾರ್ಯಕ್ರಮ ಕೇವಲ ಈ ಒಂದು ಕಾರ್ಯಕ್ರಮವಾಗಿ ಸೀಮಿತ ಅಲ್ಲ. ಇವತ್ತು ಸರ್ಕಾರ ಯಾವ ರೀತಿ ಬಡವರ ಕಣ್ಣೀರು ಒರೆಸಬೇಕಿತ್ತು, ಬಹುಶಃ ಆ ಸರ್ಕಾರದ ಕಾರ್ಯಕ್ರಮವನ್ನು ಇವತ್ತು ನೀವು ಮಾಡಿದಿರಿ. ಖಂಡಿತವಾಗಿ ಸರ್ಕಾರಕ್ಕೆ ನಿಮ್ಮ ಕಾರ್ಯಕ್ರಮ ಮಾದರಿ ಅಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರ್ದು ಮೀನುಗಾರಿಕೆ ಉದ್ಯಮ ಉಡುಪನ ಜವನೇರು ಬೆಂದಿನ ಒಂಜಿ ಪಾಲನ್ನು ಸಮಾಜಗದು ಗಲಸದು ಸಮಾಜದ ಎಡ್ಡೆಪ್ಪು ಬಯಕುನ ಕಾರ್ಯ ಮಾದರಿಯಿಂದ ಪಂಡೇರು. ತಾವು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಸಮುದ್ರದಲ್ಲಿ ಹೋಗಿ ಆ ಮೀನುಗಾರಿಕೆ ಮುಖಾಂತರ ಕರಾವಳಿಯ ತುಳುನಾಡಿಗೆ ಮಾತ್ರವಲ್ಲ ಇಡೀ ಪ್ರಪಂಚಕ್ಕೆ ಆಹಾರವನ್ನು ಪೂರೈಸುವಂತ ಕೆಲಸ ಕಾರ್ಯಗಳ ಮಹತ್ವದ ಪಾತ್ರವನ್ನು ವಹಿಸಿಕೊಳ್ತಾ ಇದ್ದೀರಿ. ತಾವು ಈ ಮೀನುಗಾರಿಕೆ ಇನ್ನಿತರ ಉದ್ಯಮಗಳಿಂದ ತಾವು ಶ್ರಮಪಟ್ಟು ಸಾಧನೆ ಮಾಡಿದಂಥ, ತಾವು ಶ್ರಮಪಟ್ಟು ತಾವು ಸಂಪಾದನೆ ಮಾಡಿದಂಥ ಒಂದು ಅಂಶವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಚಿಂತನೆಯನ್ನು ಮಾಡಿ ಇವತ್ತು ಈ ಸಂಘ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಬೇತೆ ಬೇತೆ ವಲಯದ ಸಾಧಕರೈನ ಧನಲಕ್ಷ್ಮಿ ಪೂಜಾರಿ, ರವಿಶಂಕರ ಒಳಕುಂಜ, ದೀಪಶ್ರೀ ಎಸ್, ರೆಮೋನಾ ಇವೇಟ್ ಪೆರೇರ, ಪ್ರಮೀಳಾ ದೀಪಕ್ ಪೆರ್ಮುದೆ, ಶಮ್ಮಿ ಗಫೂರ್ ಪಡುವೆದ್ರ, ವಿದ್ಯಾ ಸಂಪತ್ ಕರ್ಕೇರ ಮುಕ್ಲಿಗ್ ಮಾರುತಿ ಮಾಣಿಕ್ಯ ಸಾಧಕ ಪ್ರಶಸ್ತಿ ಕುರಿತು ಮರ್ಯಾದೆ ಮಲ್ತೇರ. ಅಬ್ದುಲ್ ರಜಾಕ್ ಹೆಜ್ಮಾಡಿ, ಪ್ರಶಾಂತ್ ಅಂಬಲಪಾಡಿ, ಚೇತನ್ ಬೆಂಗ್ರೆ, ಜಾನಕಿ ಪುತ್ರನ್, ವಿದ್ಯಾ ಸಂಪತ್ ಕರ್ಕೇರ ಬೊಕ ನಾಗೇಶ್ ರಾವ್ ಮುಗ್ಲೆಗ್ ಮೆಚ್ಚುಗೆದ ಮರ್ಯಾದೆ ಮಲ್ತೇರ. ಬಡವರಿಗೆ 4 ಇಲ್ಲಿನ ಕಟ್ಟದು ಕೊರುಂದಿತ್ತು ಐಟ್ ಒಂಜಿ ಇಲ್ಲು ಮಾರುತಿ ಆಸರದ ಕರಾರ ಪತ್ರನು ಸಂಘದ ದುಂಬುದ ಗುರುಕಾರ್ಯರು ಉದ್ಯಮಿ HS ನಿಸ ಮಂಗಳದೇವಿದ ಮೋಹಿನಿ ವಿಶ್ವನಾಥ ಸಂಸಾರವು ಕುರಿಯರು
ಬೊಕ್ಕುಂಜಿ ಮಾರುತಿ ಆಶ್ರಯ ಇಲ್ಲದ ಕರಾರ ಪತ್ರನು ಶಾಸಕರು ಯಶಪಾಲ್ ಏಸುವಣ್ಣ ಉಳ್ಳಾಲ ಉಳಿಯದ ಜ್ಯೋತಿ ನವೀನರ್ನ ಸಂಸಾರವು ಕುರಿಯರು 40ನೇ ವರ್ಷಾಚರಣೆಯಲ್ಲಿ ಕೊಡು 2 ಕೋಟಿ ರೂಪಾಯಿ ಖರ್ಚಿಡು 40 ಹೆಚ್ಚ ಕಾರ್ಯಕ್ರಮಗಳನ್ನು ನಡಪಾದೇರು ಮುಗಿತಲ ಲೀಸಿದು 250 ಜೋಗ್ಲಿಗೆ 20 ಲಕ್ಷ ರೂಪಾಯಿ ದತ್ತು ಬರವು ಕಲಿಪರ ಪಣವು ಸಹಾಯಪಟ್ಟೇರು 14 ಪಟ್ನ ಸಂಯುಕ್ತ ಸಭದ ಗುರ್ಕಾರರಿಗೆ ಮರ್ಯಾದೆ ಸಮ್ಮಾನ ಸಂದೈತ ಮಾಡ್ತೀರು ರಾಜ್ಯ ಅಲೈಡ್ ಹೆಲ್ತ್ ಕೌನ್ಸಿಲ್ ಗುರ್ಕಾರರು ಡಾಕ್ಟರ್ ಯುಟಿ ಇಫ್ತಿಕಾ ಮೆಟಲ್ ಗ್ರೂಪ್ ಆಫ್ ಕಂಪನೀಸ್ ಬೆಹರೈನ್ ದ ಗುರ್ಕಾರರು ಅಬ್ದುಲ್ ರಜಾಕ್ ಮೊಗವೀರ ಬೆಹರೈನ್ ಗುರ್ಕಾರ್ದಿ ಶಿಲ್ಪಾ ಶಮಿತ್ ಕುಂದರ್ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರ್ಕಾರರು ಜಯಸಿಸ್ ಕೋಟ್ಯಾನ್ ಒತ್ತುಗುರ್ಕಾರ್ಯರು ಮೋಹನ್ ಬೆಂಗ್ರೆ ಸಿಂಧುರಾಮ್ ಎ ಪುತ್ರನ್ ಒಡಿಪುದ ಮೊಗವೀರ ಯುವ ಸಂಘಟನೆದ ಗುರ್ಕಾರ್ಯರು ಜಯಂತ ಅಮೀನ್ ಏಕಲವ್ಯ ಪ್ರಶಸ್ತಿ ಪಡೆತನ ಸಹನಾ ಕುಮಾರಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಕಾಡೆಮಿದ ಗೌತಮ್ ಶೆಟ್ಟಿ ಶರತ್ ಶೆಟ್ಟಿ ಪಡುಬಿದ್ರ ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ ಬಿನ್ನೆರಾದ ಪಾಲ್ಗೊಂಡರು ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲ ಉಳ್ಳಾಲ ಮೊಗವೀರ ಪಟ್ಟಣದ ಮರ್ಯಾದಿ ಗುರ್ಕಾರ್ಯರು ವರದರಾಜ್ ಬಂಗೇರ ಗುರ್ಕಾರ್ಯರು ಸಂದೀಪ್ ಪುತ್ರನ್ ಪ್ರಧಾನ ಸಂಚಾಲಕರು ಸುಧೀರ್ ವಿ ಅಮೀನ್ ಪ್ರಧಾನ ಕಾರ್ಯಂತರ ಕಪಿಲ್ ಎಸ್ ಬಂಗೇರ ಒತ್ತುಗುರ್ಕಾರ್ಯರು ಪ್ರಶಾಂತ್ ವಿ ಉಳ್ಳಾಲ ಕಿರಣ್ ಪುತ್ರನ್ ಪಣಗುರ್ಕಾರ್ಯರು ಅನಿಲ್ ಚರಣ್ ಕಾರ್ಯಂತರ ಪವನ್ ಉಳ್ಳಾಲ ಗುಬ್ದ ಕಾರ್ಯಂತರ ಮಹೇಶ್ ಸಾಲ್ಯಾನ್ ಜತೆ ಕಾರ್ಯಂತರ ಪುನೀತ್ ಬಂಗೇರ ಈ ಪೊರ್ತುಡಿತ್ತೇರು ಆರ್ಜೆ ಪ್ರಸನ್ನ ಮಧುರಾಜ್ ಬೊಕ್ಕ ಶರ್ಮಿಳಾ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಪುಟ್ಟನಗ ಪುದರುಪ್ಪುಜಿ ಉಸುಲುಪ್ಪುಂಡು ಪೋನಗ ಉಸುಲುಪ್ಪುಜಿ ಪುದರುಪ್ಪುಣೊಂದು ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಪಂತ್ಯರ ಕುಡ್ಲಡ್ ಎಂಆರ್ಜಿ ಗ್ರೂಪ್ದ ಆಶಾ ಪ್ರಕಾಶ್ ಶೆಟ್ಟಿ ಸಾಯಪಣವ ಕೊರ್ಪನ ನೆರವು ಕಾರ್ಯಕ್ರಮಟು ಆರು ಪಾತಿರಿಯರು ಎಂಆರ್ಜಿ ಗ್ರೂಪ್ದ ಆಶಾ ಪ್ರಕಾಶ್ ಶೆಟ್ಟಿ ಸಾಯಪಣವ ಪಟ್ಟುನ ನೆರವು 2025 ಗುರುವಾರ ಬಯ್ಯಗ್ ಕುಡ್ಲದ ಬಂಗರ ಕುಳೂರು ಗೋಲ್ಡ್ ಪಿಂಚ್ ಸಿಟಿಡ್ ನಡೆತಂಡ ಬಿನ್ನೇರ್ನ ಒಟ್ಟು ಸಿಡಿಕೆಡ ಕಾರ್ಯಕ್ರಮ ಉದಿಪನ ಮಲ್ತೆರ ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಸುರುತ್ತ ಪಾತೆರ ಪಂಡ್ಯರ ಎಂಆರ್ಜಿ ಗ್ರೂಪ್ದ ಗುರುಕಾರ್ಯರು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಪಾತ್ರದ ಕಷ್ಟದ ಬದುಕು ಸಾಗದಿತ್ತೆ ಉದ್ಯಮಿಯಾದ ಈ ವರ್ಷ ನೆರವು 7ನೇ ವರ್ಷಕ್ಕೂ ಕಾರ್ದಿತ್ತಂಡ ನನ್ನ 3 ವರ್ಷ ಯೋಜನೆ ದುಂಬರಿಯುಂಡು ದಶಮಾನೋತ್ಸವ ಐಬೊಕ್ಕ ನೆರವುದ ಫಲದ ತೊನ್ನಕ್ಲೆನು ಸೇರ್ಸವೊಂದು ಸಾಮೂಹಿಕ ರೂಪುಕೊರ್ಪಿನ ಚಿಂತನೆ ಉಂಡು 2 ವರ್ಷಲ ಕಮ್ಮಿ ಪಂಡ 14,000 ಕುಟುಂಬಲಿಗೆ ಸಹಾಯ ಕೊರಿಯರೆ ಸಾಧ್ಯ ಉಂಡು ಈ ಸರ್ತಿ 4,000 ಕುಟುಂಬಲಿಗೆ 1.5 ಕೋಟಿ ರೂಪಾಯಿ ಪಣವು ಸಹಾಯ ಕೊರೊಂದುಂಡೊಂದು ಪಂಡ್ಯರ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಫರೀದ್ ಪಾತಿಡ್ದು ಪುಟ್ಟನಗ ಪುದರ್ ಉಪ್ಪುಜಿ ಉಸುರು ಮಾತ್ರ ಉಪ್ಪುಂಡು ಪೋನಗ ಉಸುಲು ಉಪ್ಪುಜಿ ಪುದರ್ ಮಾತ್ರ ಉಪ್ಪುಂಡು ಪನ್ಪನ ಪಾತಿರದಂಚ ಎಂಆರ್ಜಿ ಗ್ರೂಪ್ ಒಂಜಿ ಅರ್ಥದಿಂಜಿದ ಕಾರ್ಯಕ್ರಮದಿ ಒಂದು ಬೈದಣ್ಣಂದು ಪಂಡ್ಯರ ಒಟ್ಟು 1.5 ಕೋಟಿ ರೂಪಾಯಿ ಪಣವನ್ನು 4,000 ಕುಟುಂಬಲಿಗೆ ಬೊಕ್ಕ 100 ಹೆಚ್ಚು ಸಂಘ ಸಂಸ್ಥೆಗಳಿಗೆ ಪಟ್ಟಿಯರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಶಾ ಪ್ರಕಾಶ್ ಶೆಟ್ಟಿ ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರ ಡಾಕ್ಟರ್ ಎಂ ಮೋಹನ ಆಳ್ವ ಕಾಪು ಶಾಸಕರ ಗುರ್ಮೆ ಸುರೇಶ್ ಶೆಟ್ಟಿ ಎಂಆರ್ಜಿ ಗ್ರೂಪ್ದ ಆಡಳಿತ ನಿರ್ದೇಶಕರ ಗೌರವ್ ಪಿ ಶೆಟ್ಟಿ ಕಾರ್ಯಕ್ರಮಟಿದ್ದರ ನನ್ನ ವ್ಯವಹಾರ ಉದ್ದಿಮೆಯಲ್ಲಿ ನಾನು ಸೆಟ್ಲ್ ಆದೆ ಅಂತ ಅನಿಸುವಾಗ ನನಗೆ ಮೊದಲು ಕಂಡದ್ದು ನನ್ನ ತುಳುನಾಡಿನ 2 ಜಿಲ್ಲೆ ಮಂಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ. ಯಾವ ಜಿಲ್ಲೆಯಿಂದ ಯಾವ ನನ್ನ ಹುಟ್ಟೂರಿನಿಂದ ಹೊರಡುವಾಗ ನಾನು ಸಂಕಲ್ಪ ಮಾಡಿಕೊಂಡು ಹೋಗಿದ್ದೇನೋ ನನ್ನ ಊರಿಗೆ ನನ್ನ ಜನತೆಗೆ ಏನಾದರೂ ಒಳ್ಳೆಯದು ಮಾಡಬೇಕು, ನನ್ನ ಏನಾದರೂ ಒಂದು ಕೊಡುಗೆ ಆಗಬೇಕು, ನನ್ನ ಒಂದು ಅಳಿಲು ಸೇವೆ ಆಗಬೇಕು ಅಂತ ಎಣಿಸಿಕೊಂಡು ಹೋಗಿದ್ದೇನಾ ಅದನ್ನು ನಾನು ಮಾಡಲಿಕ್ಕೆ ಶುರು ಮಾಡಿದೆ. MRG ಅಂತ ಹೇಳಿದರೆ ಅವರ ತಂದೆಯ ಹೆಸರು ಮಾಧವ್ ಅಂತ ಹೇಳಿ, ಅದೇ ರೀತಿ ಆರ್ ಅಂತ ತಾಯಿ ಹೆಸರು ರೇಖಾ ಶೆಟ್ಟಿ, ಅದೇ ರೀತಿ ಜಿ ಗೌರವ್, ಈ ಮೂರವರ ಹೆಸರಲ್ಲಿ ಬಹುಶಃ ಇಬ್ಬರು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಮಾಜದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರಿಗೆ ಒಂದು ಮಾನವೀಯತೆಯ ಪ್ರೀತಿ ವಿಶ್ವಾಸದ ಯಾವುದೇ ಒಂದು ಜಾತಿ ಧರ್ಮಗಳ ಭೇದವಿಲ್ಲದೆ ಸಂಕಷ್ಟದಲ್ಲಿರುವವರಿಗೆ ವೈದ್ಯಕೀಯ ಇರಲಿ, ಶಿಕ್ಷಣ ಇರಲಿ, ಕ್ರೀಡೆ ಸಂಘ ಹಾಗೂ ವಿವಿಧ ಕ್ಷೇತ್ರದ ಸಂಘ ಸಂಸ್ಥೆಗಳಿಗೆ ತಮ್ಮ ಸಹಾಯ ಹಸ್ತ ನೀಡುವುದು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಮಾದರಿಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಒಡಿಪು ಶ್ರೀಕೃಷ್ಣ ಮಠದ ಶಿರೂರು ಮಠ ಪರ್ಯಾಯಗ ಸಂಪ್ರದಾಯದಂಚ 4 ಮೂರ್ತ ನಡತಂಡೆ ಇತ್ತೆ ಸುದರ್ಶನ್ ಭಟ್ ದುಂಬಾಳ್ತಿಡ್ ಐನನ ದೊಂಪ ಮೂರ್ತ ನಡಪಾದಿರ. ಒಡಿಪು ಶ್ರೀಕೃಷ್ಣ ಮಠದ 2 ವರ್ಷಗಳ ನಡಪನ ಪರ್ಯಾಯ ಮಲ್ಲ ಉಚ್ಚೇಡು ಈ ಸರ್ತಿ ಶಿರೂರು ಮಠಾಧೀಶರ ಪರ್ಯಾಯ ಪೀಠ ಏರಿಯರೈತದ ಪರ್ಯಾಯದ ಸಂಪ್ರದಾಯದಂಚ 4 ಮೂರ್ತ ನಡಪಾಯಿ ನಡೆದು ಬೊಕ್ಕ ಐನನೆದವು ದೊಂಪ ಮೂರ್ತ ನಡತಂಡ ಪರ್ಯಾಯದ ವಿನ್ನೆರೆಗ ಮರ್ಯಾದೆ ಮಲ್ಪನ ನುಪ್ಪು ಪ್ರಸಾದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಲೇನ ದೀವನ್ಯರೆಗಾದ ವಿಶೇಷ ವ್ಯವಸ್ಥೆ ಮಂದಡ.
ಈ ಮಾತಾ ಕಾರ್ಯಕ್ರಮಗಳಿಗೆ ಸುರುತ್ತ ಕಾರ್ಯಕ್ರಮದಂಚ ದುಂಪಮೂರ್ತ ನಡಪಾಂಡು ಶಿರೂರು ಪರ್ಯಾಯದ ದುಂಬತ್ತ ದುಂಪಮೂರ್ತ ನಡತಂಡು ಕೃಷ್ಣ ಮಠದ ಪಾರ್ಕಿಂಗ್ ಕೈತಲು ವಿದ್ಯೋದಯ ಶಾಲೆದ ಪಿರವದ ಜಾಗಡ್ ಸುದರ್ಶನ ಭಟ್ ದುಂಬಾಳ್ತೆಡು ದುಂಪಮೂರ್ತದ ವಿಧಿ ವಿಧಾನಲಿನ ನಡಪಾಂಡು ಶಿರೂರು ಮಠದ ದಿವಾನಿರ ಡಾಕ್ಟರ್ ಉದಯಕುಮಾರ್ ಸರಳತಾಯಿ ಎದ್ಕೋನ ಸಮಿತಿದ ಪ್ರಧಾನ ಕಾರ್ಯಂತರ ಮಟ್ಟಾರ ರತ್ನಾಕರ ಹೆಗ್ಡೆ ಕಾರ್ಯಂತರ ಮೋಹನ ಭಟ್ ಈ ಪೊರ್ತುಡಿತ್ತರ. ಥ್ಯಾಂಕ್ ಯು. ಈ ರೆಗ್ಲ ಅಂಚನೆ ಮಾತ ಬೇಲೆ ರಗ್ಲೆಗ್ಲ ದೇವರ ಅನುಗ್ರಹ ಮಲ್ಪಡು ಪ್ರಾರ್ಥನೆ. ಈ ಚಪ್ಪರದಲ್ಲಿ, ತೋರಣದಲ್ಲಿ, ಕಲ್ಲಿನಲ್ಲಿ ಮತ್ತೆ ವಸ್ತುಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಇರುವ ದೇವರಿಗೆ ಹೆಸರೇ ವಾಸ್ತುದೇವತೆ. ವಸ್ತುವಿನ ಒಳಗೆ ಇರುವಂತಹ ವಾಸ್ತು ದೇವತೆಗಳು. ಈ ದೇವತೆಗಳು ನಮ್ಮನ್ನು ರಕ್ಷಣೆ ಮಾಡಬೇಕು. ಆಚಾರ್ಯ ಮಧ್ವರು ತಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡುವುದಕ್ಕೆ ಹೊರಡಬೇಕಾದ್ರೆ ಇದ್ದ ಗೋಡೆ, ಕಲ್ಲು, ಮಣ್ಣು ಎಲ್ಲದಕ್ಕೂ ನಮಸ್ಕಾರ ಮಾಡಿ ಹೊರಟ್ರಂತೆ. ಯಾರೋ ಕೇಳಿದ್ರಂತೆ, ಏನು ಮಗು ಯಾಕೆ ನಮಸ್ಕಾರ ಮಾಡ್ತಿ ಅಂತ. ಆಗ ಅವರು ಹೇಳ್ತಾರೆ, ಇದರ ಒಳಗಿರುವ ಎಲ್ಲ ದೇವತೆಗಳಿದ್ದಾರೆ, ಹಾಗಾಗಿ ಅವರು ನಮಗೆ ರಕ್ಷಣೆ ಕೊಡ್ತಾರೆ. ಒಂದು ವೇಳೆ ನಮಗೆ ರಕ್ಷಣೆ ಕೊಡದೇ ಇದ್ರೆ ನಾವು ಭೂಮಿ ಬಿರಿದು ಒಳಗೆ ಹೋಗುವಂತ ಪರಿಸ್ಥಿತಿ ಬರಬಹುದು. ಅದೆಲ್ಲ ಬರ್ಲಿಲ್ಲ ಹೇಳಿದ್ರೆ ನಮ್ಮನ್ನು ಹೊತ್ತುಕೊಂಡವ ಭಗವಂತ. ಹಾಗಾಗಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಭಗವಂತ ಇದ್ದಾನೆ ಎನ್ನುವ ಚಿಂತನೆಯಿಂದ ನಾವು ಇವತ್ತು ಇಂಥ ಮುಹೂರ್ತವನ್ನು ನಾವು ನೆರವೇರಿಸಿದ್ದೇವೆ. ಈ ಮುಹೂರ್ತ ಸಾರ್ಥಕ ಆಗಬೇಕು ಅಂತಾದ್ರೆ ಎಲ್ಲ ಭಕ್ತಾಭಿಮಾನಿಗಳು ಈ ಚಪ್ಪರದಲ್ಲಿ ಬಂದು ಆ ಭಗವಂತನ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಮುಂದೆ ಜನವರಿ 9ನೆಯ ತಾರೀಕಿನಂದು ಪುರಪ್ರವೇಶ, ಆ ಕಾರ್ಯಕ್ರಮಕ್ಕೂ ಜನವರಿ 18ನೆಯ ತಾರೀಕಿನವತ್ತು ಅನ್ನದಾನ, ಕೃಷ್ಣದೇವರ ಪರ್ಯಾಯದ ಒಂದು ದರ್ಬಾರು, ಹಾಗೆ ಮಹಾಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ತಾವೆಲ್ಲ ಬರಬೇಕು ಅಂತ ಈ ಮೂಲಕ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ. ರಂಗಭೂಮಿ ಒಡಿಪುದ ನೆಲೆಟ್ ರಂಗಭೂಮಿ ರಂಗ ಶಿಕ್ಷಣ ಜೋಕ್ಲೆನ ನಾಟಕೋತ್ಸವ ಡಿಸೆಂಬರ್ 29 ಒಡಿಪು MGM ಕಾಲೇಜಿದ ಹೊಸ ರವೀಂದ್ರ ಮಂಟಪಡು ಅಟ್ಟಣೆ ಮಾಲ್ದನಂದ ರಂಗಭೂಮಿ ಗುರುಕಾರ್ಯರ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಪಂತೆರ. ರಂಗಭೂಮಿ ಒಡಿಪುದ ಗುರುಕಾರ್ಯರ ಬಗ್ಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ಗುರುಕಾರ್ಯರ್ಲಾದಪ್ಪನ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಒಡಿಪುಡು ಸುದ್ದಿ ಕೊಟ್ಟಡು ಪಾತಿಡ್ದ ರಂಗಭೂಮಿದ ನೆಲೆಟ ರಂಗಭೂಮಿ ರಂಗ ಶಿಕ್ಷಣ ಜೋಕ್ಲೆನ ನಾಟಕೋತ್ಸವ ಡಿಸೆಂಬರ್ 29 ಒಡಿಪು MGM ಕಾಲೇಜಿದ ಹೊಸ ರವೀಂದ್ರ ಮಂಟಪಡು ಅಟ್ಟಣೆ ಮಲ್ದನಂದ ಪಂಡ್ಯರ ಒಡಿಪುದ ನಗರದ ಅಜತನ 11 ಪ್ರೌಢಶಾಲೆಲಿನ 250 ಹೆಚ್ಚು ಜೋಕುಲು ನಾಟಕೋತ್ಸವಡು ಪಾಲ್ದೆತುನ್ವೆರ 29 ಕಾಂಡಿವರ್ಮರಿಕೆ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಕಾರ್ಯಕ್ರಮ ಉದಿಪನ ಮಲ್ಪೆರಂದು ಪಂಡ್ಯರ. ಪ್ರಧಾನ ಕಾರ್ಯಂತರ ಪ್ರದೀಪ್ ಚಂದ್ರ ಕುತ್ಪಾಡಿ ಪಾತ್ರೆಡ್ದು ಡಿಸೆಂಬರ್ 29 ಕಾಂಡೆ 10:45 ಕುಂಜಿಪಟ್ಟು ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ದ ಜೋಕ್ಲೆಡ್ದು ಪುಷ್ಪರಾಣಿ 11:45 ಕಲ್ಯಾಣಪುರ ಮಿಲಗ್ರಿಸ್ ಪ್ರೌಢಶಾಲೆದ ಜೋಕ್ಲೆಡ್ದು ಕಾಡಿನ ಪಕ್ಷಿ ಪೇಟೆಗೆ ಬಂತು. ಮಧ್ಯಾಹ್ನ 12:45 ಒಡಿಪು ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಜೋಕ್ಲೆಡ್ದು ಅಳಿಲು ಮರಿಯ ಹೊರಳು ಸೇವೆ. ಮಧ್ಯಾಹ್ನ 2:30 ಆದಿ ಉಡುಪಿ ಪ್ರೌಢಶಾಲೆ ಜೋಕ್ಲೆಡ್ದು ಲಂಬಕರ್ಣನ ಉಷ್ಣೇಶ. ಮಧ್ಯಾಹ್ನ 3:00 ಒಡಿಪು ಬೋರ್ಡ್ ಹೈಸ್ಕೂಲ್ ಜೋಕ್ಲೆಡ್ದು ಕಾವ್ಯ ಕಥಾ ನಾಟಕ. ಬಯ್ಯನಾಲರೇಕ ಮಣಿಪಾಲ ಪದವಿ ಪೂರ್ವ ಕಾಲೇಜ್ದ ಪ್ರೌಢಶಾಲೆದ ಜೋಕ್ಲೆಡ್ದು ಕಾಮನ್ ಸೆನ್ಸ್ ನಾಟಕ ನಡೆಪರೊಂದೊಂದು ಪಂಡ್ಯರು. ಒತ್ತು ಗುರುಕಾರ್ಯರು ಭಾಸ್ಕರ್ ರಾವ್ ಕಿದಿಯರು ಸುದ್ದಿ ಕೊಟ್ಟಡಿತ್ತು. ಈ ಕಾರಣಕ್ಕಾಗಿ ಈ ನಾಟಕೋತ್ಸವವನ್ನು ಮಾಡ್ತಾ ಇದ್ದೇವೆ. ಇದನ್ನ ಮಾನ್ಯ ಉಡುಪಿಯ ಜಿಲ್ಲಾಧಿಕಾರಿಗಳು ಆದಂತ ಶ್ರೀಮತಿ ಸೌರಭ ಡಿಗಿ ಅವರು ಉದ್ಘಾಟನೆಯನ್ನ ಸೋಮವಾರ ಬೆಳಗ್ಗೆ 9:30 ಗಂಟೆಗೆ MGM ನೂತನ ರವೀಂದ್ರ ಮಂಟಪದಲ್ಲಿ ಮಾಡ್ತಾ ಇದ್ದಾರೆ. ಅವತ್ತು ನಮ್ಮ ಜೊತೆಗೆ ಉಡುಪಿಯ ಹಿರಿಯ ಉದ್ಯಮಿಗಳಾದಂಥ ಭುವನೇಂದ್ರ ಕಿಗಿರು ಹೋಟೆಲ್ಸ್ ಮಾಲಕರಾದ ಭುವನೇಂದ್ರ ಕಿಗಿರು ಅವರು, ಹಾಗೆ ನಮ್ಮ ಮಣಿಪಾಲದ HPR ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಹರಿಪ್ರಸಾದ್ ರೈ ಅವರು ಇದ್ರ ಜೊತೆಗೆ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ತೆಂಕ ಎಡಪದವು ಪದ್ರಿಂಗಿ ತಿಮ್ಮಪ್ಪ ಗೌಡ್ರನ ನೆಂಪುಗಾದ ಅರನ ಜೋಕುಲ್ಬಕ ಪುಲ್ಯಾಲು ಗುರುವಾರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಟದ ಮೇಳೊಡ್ದು ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮ್ಯ ಸೇವೆ ಆಟ ಗೊಬ್ಬಾಯರ. ಮುಲ್ಕಿಬೇತ್ರ ತಾಲೂಕದ ತೆಂಕ ಎಡಪದವಡು ಗುರುವಾರ ರಾತ್ರಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೂಷಿತ ಯಕ್ಷಗಾನ ಮಂಡಳಿ ಆಟದ ಮೇಳಲು ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಆಟ ಅಟ್ಟಣೆ ಮಲ್ತದಿತ್ತರ. ತೆಂಕ ಎಡಪದವದ ಪದ್ರಿಂಗಿ ಇಲ್ಲಲ್ದ ಎದುರು ತಿಮ್ಮಪ್ಪ ಗೌಡನ ನೆಂಪುಗಾದ ಅರೆನ ಜೋಕುಲು ಬಾಬುಗೌಡ ಬಕ ಸಂಸಾರ ಗೋಪಾಲಗೌಡ ಬಕ ಸಂಸಾರ ಎಡಪದವು ಪದ್ರಿಂಗಿ ತಿಮ್ಮಪ್ಪ ಗೌಡ್ರನ ಪುಲ್ಯಲು ಸೇರಿದು ಈ ಸೇವೆ ಆಟ ಗೊಬ್ಬಾದೆರ. ಚೌಕಿ ಪೂಜೆಯಾದ ಆಟ ಸುರುವಾಂಡ ನುಪ್ಪು ಪ್ರಸಾದಲ ಈ ಪೊರ್ತುಡು ಅಟ್ಟಣೆ ಮಲ್ತದಿತ್ತೆರ. ಊರ್ದ ಸುತ್ತಮುತ್ತದ ಆಟದ ಅಭಿಮಾನಿಲು ಶ್ರೀ ಕ್ಷೇತ್ರ ಧರ್ಮ
ధర్మస్థಳದ భక్తిర ఆటದ సేವಾಕರ್ತಲು ఒక ಅಕ್ಲಿನ ಕುಟುಂಬದಕ್ಲು ಬಂಧುಲು ಮೇಳದ ದೇವರನ ಪ್ರಸಾದದ ತಂದು ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಆಟ ತುಯೇರ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ಸೊಲ್ಮೆಲು.